ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಬಂದಿದ್ದ ವೇಳೆ ಅತಿವೃಷ್ಟಿ ಹಾನಿಯ ಬಗ್ಗೆ ಯಾವುದೇ ಮನವಿ ನೀಡದೆ ಬಿಜೆಪಿಗರು ಜನತೆಗೆ ಅನ್ಯಾಯವೆಸಗಿದ್ದಾರೆ ಎಂದು ವಿಧಾನಸಭಾ ವಿಪಕ್ಷ ನಾಯಕ ಯುಟಿ ಖಾದರ್ ಕಿಡಿಕಾರಿದ್ದಾರೆ. ಮಂಗಳೂರು ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಜನತೆ ಅತಿವೃಷ್ಟಿಯಿಂದ ತತ್ತರಿಸಿದ್ದರೂ ರಾಜ್ಯ ಸರ್ಕಾರ ಜನರ ಕಣ್ಣೀರು ಒರೆಸುವ ಯೋಜನೆ ಜಾರಿಗೊಳಿಸಿಲ್ಲ ಎಂದು ಟೀಕಿಸಿದರು. ಕೇಂದ್ರದ ಗೃಹ ಸಚಿವರು ರಾಜ್ಯಕ್ಕೆ ಭೇಟಿ ನೀಡಿದ ವೇಳೆ ರಾಜ್ಯದ ಸಿಎಂ ಸಚಿವರು ಸಂಸದರಿಗೆ ಕೇಂದ್ರ ಸರ್ಕಾರದಲ್ಲಿ ರಾಜ್ಯಕ್ಕೆ ಬೇಕಾದನ್ನು ಕೇಳುವ ಧೈರ್ಯವಿಲ್ಲ. ಪರಿಣಾಮ ಜಿಲ್ಲೆಯ ಜನತೆ ಅನಾಥವಾಗಿದ್ದಾರೆ ಎಂದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಅತಿವೃಷ್ಟಿ ಮತ್ತು ಪ್ರಕೃತಿ ವಿಕೋಪ ಆಗದಿದ್ದು ಕೂಡ ರಾಜ್ಯ ಸರ್ಕಾರ ಜನರ ಕಣ್ಣೀರು ಒರೆಸುವಂತಹ ಯಾವುದೇ ಯೋಜನೆಗಳು ಇಲ್ಲ ಮತ್ತು ನಮಗೆ ರಾಜ್ಯಕ್ಕೆ ಬೇಕಾಗುವಂತಹ ಅನುದಾನವನ್ನು ಕೇಂದ್ರದವರ ಜೊತೆ ಕೇಳುವಂತಹ ಧೈರ್ಯ ಕೂಡ ಇಲ್ಲ. ಇದರಿಂದಾಗಿ ರಾಜ್ಯದ ನೊಂದ ಜನರು ಇವತ್ತು ಅನಾಥರಾಗುವಂಥ ಪರಿಸ್ಥಿತಿ ಇವತ್ತು ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಕಳೆದ ಒಂದು ವಾರದಿಂದ ಸುಳ್ಯದ, ಸಂಪಾಜೆ, ಆನೆಗುಂಡಿ ಈ ಪ್ರದೇಶದಲ್ಲಿ ಆದಂಥ ಅತಿವೃಷ್ಟಿ, ಇದರಿಂದ ಜನರಿಗಾದಂಥ ತೊಂದರೆಗಳು, ಜನಸಾಮಾನ್ಯ ಓಡಾಡುವಂಥ ಪರಿಸ್ಥಿತಿ, ಇದನ್ನೊಂದು ನೋಡಿಕೊಂಡು ಬರಲು ಮತ್ತು ಇದರ ಬಗ್ಗೆ ಸಂಕ್ಷಿಪ್ತವಾದ ಒಂದು ವಿವರಣೆ ಸಲ್ಲಿಸಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಇದಕ್ಕೆ ಒಂದು ಪರಿಹಾರ ಕಾಣಲು ಇನ್ನೂ ಕೂಡ ಉಸ್ತುವಾರಿ ಸಚಿವರಾಗಲಿ ಉನ್ನತ ಮಟ್ಟದ ಸಭೆ ಇವತ್ತು ಆಗಲಿಲ್ಲ. ಅಲ್ಲಿ ಮನೆ ಕಟ್ಟಿಕೊಂಡವರ ಪರಿಸ್ಥಿತಿ ಏನು, ಅಲ್ಲಿ ಕೃಷಿಕರಿಂದಾಗಿದ್ದ ತೊಂದರೆ ಏನು, ಇದನ್ನೆಲ್ಲ ಅಸೆಸ್ಮೆಂಟ್ ಮಾಡುವಂಥ ಆ ಒಂದು ಸೀರಿಯಸ್ನೆಸ್, ಜನರಲ್ ಆಗಿ ಅಧಿಕಾರ ಹೋಗಿ ಬರ್ತಾರೆ ಸ್ವಾಭಾವಿಕ, ಅದರೊಂದು ಆ ತೀವ್ರತೆಯನ್ನು ಅರ್ಥ ಮಾಡಿಕೊಂಡು ಜನರಿಗೆ ನಾವು ನಿಮ್ಮೊಂದಿಗೆ ಇದ್ದೇವೆ ಎಂಬ ಧೈರ್ಯ ಕೊಡುವಂಥ ಒಂದು ಮನೋಭಾವ ಮತ್ತು ಆಡಳಿತ ನಡೆಸಲು ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ಇವತ್ತು ವಿಫಲವಾಗಿದೆ. ಕರಾವಳಿ ಪ್ರದೇಶ, ಬೇರೆ ಬೇರೆ ಪ್ರದೇಶದಲ್ಲಿ ಕೂಡ ಇವತ್ತು ಕಳೆದ ಒಂದು ತಿಂಗಳಿಂದಲೂ ಕೂಡ ಅತಿವೃಷ್ಟಿ ಇವತ್ತು ಆಗ್ತಾ ಇದೆ. ಕಡಲ್ಕೊರೆದ ಪ್ರದೇಶಕ್ಕೆ ನಮ್ಮ ಕ್ಷೇತ್ರ ಇರಲಿ, ಪುತ್ತೂರು, ನಮ್ಮ ಸುಳ್ಯ, ಸೋತ್ಕಲ್ ಇರಲಿ, ಉಡುಪಿ ಇರಲಿ, ಈ ಪ್ರದೇಶ ಭೇಟಿ ಕೊಟ್ಟು ಏನಾದರೂ ಒಂದು ಸಣ್ಣ ಮಟ್ಟದ ಕೆಲಸ ಎಲ್ಲಿ ಅದು ಕೂಡ ಆಗಿದೆಯಾ? ಮುಖ್ಯಮಂತ್ರಿ ಬಂದರು, ರೆವೆನ್ಯೂ ಮಿನಿಸ್ಟರ್ ಬಂದರು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಂದರು, ಸೋಷಿಯಲ್ ಮಿನಿಸ್ಟರ್ ಬಂದರು, ಕೋರ್ಟ್ ಮಿನಿಸ್ಟರ್ ಇದ್ದರು. ಹಾಗಾದರೆ ಯಾವ ರೀತಿ ಈ ಜನರು ಇವತ್ತು ಸರ್ಕಾರದ ಮೇಲೆ ವಿಶ್ವಾಸ ನೀಡ್ಕೊಳ್ಬೇಕು? ಆದ ಕಾರಣ ರಾಜ್ಯ ಸರ್ಕಾರ ಜನರ ವಿಶ್ವಾಸವನ್ನು ಸಂಪೂರ್ಣವಾಗಿ ಕಳ್ಕೊಂಡಿದೆ. ನಾವು ಕಷ್ಟದಲ್ಲಿದ್ದಾಗ ನಮಗೆ ಸ್ಪಂದಿಸ್ತಾರೆ ಎಂಬ ಭಾವನೆಯನ್ನು ಇವತ್ತು ಆ ಒಂದು ಆಶೆಯನ್ನು ಬಿಟ್ಟಿದ್ದಾರೆ. ಎರಡನೇದಾಗಿ ರಾಜ್ಯ ಸರ್ಕಾರ ಕೂಡ NDRF ಅಲ್ಲಿ ಬರುವಂಥ ಅನುದಾನ ಮತ್ತು ಈ ರಾಜ್ಯಕ್ಕೆ ಬೇಕಾಗುವಂಥ ಅನುದಾನವನ್ನು ಕೇಂದ್ರ ಜೊತೆ ಕೇಳಲಿಕ್ಕೆ ತನ್ನ ಬಾಯನ್ನೇ ಇವತ್ತು ಓಪನ್ ಮಾಡ್ತಾ ಇಲ್ಲ, ಕೇಳ್ತಾನೆ ಇಲ್ಲ. NDRF ಯಾರ ಅಂಡರ್ಲಿದೆ? ಗೃಹ ಸಚಿವರ ಅಂಡರ್ಲಿದೆ. ನ್ಯಾಷನಲ್ ಡಿಸಾಸ್ಟರ್ ಫಂಡ್, ರಿಲೀಫ್ ಫಂಡ್ ಇಸ್ ಅಂಡರ್ ದಿ ಸೆಂಟ್ರಲ್ ಹೋಮ್ ಮಿನಿಸ್ಟರ್. ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಅವರು ಬೆಂಗಳೂರಿಗೆ ಬಂದಾಗ ಇವರ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತಾ ಹೊರತು ಈ ರಾಜ್ಯದ ಜನರ ಸಂಕಷ್ಟದ ಬಗ್ಗೆ ಒಂದು ಚರ್ಚೆ ಕೂಡ ಮಾಡಲಿಲ್ಲ. ರಾಜ್ಯದ ನೋಂದಾಯಿತರು ಯಾರಿದ್ದಾರೆ ಅವರು ಕಣ್ಣೀರು ಒರೆಸಲಿಕ್ಕೆ ನಾವು ಏನು ಯೋಜನೆ ಹಾಕಿದ್ದೇವೆ, ನಮ್ಗೆ ಎಷ್ಟು ಅನುದಾನ ಬೇಕು, ಎಷ್ಟು ನಷ್ಟ ಆಗಿದೆ, ಒಂದು ಮನವಿಯನ್ನು ಹೋಗಿ ಇವತ್ತು ಕೇಂದ್ರದ ಗೃಹ ಸಚಿವರಿಗೆ NDRFನ ಮುಖ್ಯಸ್ಥರು ಯಾರಿದ್ದಾರೆ ಅವರದ್ದೊಂದು ಮನವಿ ಕೊಟ್ಟು ನಮ್ಗೆ ಇಲ್ಲಿ ಇಷ್ಟು ಅತಿವೃಷ್ಟಿ ಆಗಿದೆ, ಇಲ್ಲಿಷ್ಟು ನಷ್ಟ ಆಗಿದೆ, ಜನರಿಗೆ ನೋವಿನಲ್ಲಿದ್ದಾರೆ, ನಮ್ಗೆ ಇಷ್ಟು ನೀವು ಅನುದಾನ ಕೊಡಬೇಕಂತ ಹೇಳಿ ಇವರು ಒಂದು ಮನವಿ ಕೂಡ ಸಲ್ಲಿಸದಿದ್ದಾಗ ಇವರಿಗೆ ಜನರ ಬಗ್ಗೆ, ಈ ನೊಂದ ಮತ್ತು ಈ ಅತಿವೃಷ್ಟಿ ಸಿಲುಕಿದವರ ಬಗ್ಗೆ ಒಂದು ಕಾಳಜಿ ಇಲ್ಲ ಅಂತ ಬಹಳ ಸ್ಪಷ್ಟ. ಇವರು ಜನರು ಉಳಿಸುವಂಥ ಇದರಲ್ಲಿಲ್ಲ, ಇವರು ಪಕ್ಷ ಉಳಿಸುವಂಥ ವಿಚಾರದಲ್ಲಿ ಇದ್ದಾರೆ. ಇವರು ಪಕ್ಷದ ಬಗ್ಗೆ ಕೇಂದ್ರದ ಗೃಹ ಸಚಿವರು ಬಂದಾಗ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತಾರೆ ಹೊರತು ಅತಿವೃಷ್ಟಿಯಲ್ಲಿ ಆದಂತಹ ಜನಸಾಮಾನ್ಯ ಒಂದು ಚರ್ಚೆ ಇಲ್ಲ, ಒಂದು ಬೇಡಿಕೆ ಇಲ್ಲ, ಅನುದಾನ ಕೇಳೋದಿಲ್ಲ. ಆದ ಕಾರಣ ರಾಜ್ಯ ಸರ್ಕಾರ ಸಂಪೂರ್ಣವಾದ ಆ ಒಂದು ಕಾಳಜಿ ಇಲ್ಲ, ಜನಸಾಮಾನ್ಯರು ಕೂಡ ಇವತ್ತು ವಿಶ್ವಾಸ ಇಲ್ಲಂಥ ಪರಿಸ್ಥಿತಿ ಆಗಿದೆ. ಆದ ಕಾರಣ 25 ಸಂಸದರು, ಇಡೀ ಸರ್ಕಾರ ಯಾಕೆ ಇವತ್ತು ಕೇಂದ್ರದಲ್ಲಿ ರಾಜ್ಯದ ಹಕ್ಕನ್ನು ಕೇಳಲಿಕ್ಕೆ ಮೌನವಾಗಿದ್ದಾರೆ? ನಮಗೆ ರಾಜ್ಯಕ್ಕೆ ಸಿಕ್ಕುವಂಥ ಹಕ್ಕನ್ನು ಕೇಳಲಿಕ್ಕೆ ಮೌನವಾಗಿದ್ದರೆ ಇದು ರಾಜ್ಯದ 6.5 ಕೋಟಿ ಜನರಿಗೆ ಮಾಡುವಂಥ ಅವಮಾನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ತಕ್ಷಣ ಬೇಕಾಗಿದ್ದಾರೆ
ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.